ಒಂದು ವರ್ಷದ ಮೇಯರ್ ಅವಧಿಯಲ್ಲಿ ಪಾಲಿಕೆಯ ವ್ಯಾಪ್ತಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇನೆ. ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪರಿಣಾಮಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಎಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಅಧಿಕಾರ ವಹಿಸಿ 1 ವರ್ಷ ಪೂರೈಸಿದ್ದು, ಆ ಪ್ರಯುಕ್ತ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೋವಿಡ್-19 ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿಭಾಯಿಸಲು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಹಲವಾರು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಉದ್ದಿಮೆ ಪರವಾನಗಿ ನವೀಕರಣ ಮಾಡಲು ಮತ್ತಷ್ಟು ಸರಳೀಕರಣ ವ್ಯವಸ್ಥೆಯನ್ನು ರೂಪಿಸಿ ಕ್ರಾಂತಿಕಾರಿ ಬದಲಾವಣೆಯನ್ನ ತರಲಾಗಿದೆ ಎಂದು ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಿಬ್ಬಂದಿ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಪ್ರಥಮವಾಗಿ ಪಾಲಿಕೆಯಲ್ಲಿ ಖಾಲಿ ಇರುವ 190 ಪೌರ ಕಾರ್ಮಿಕರ ಹುದ್ದೆಯನ್ನು ನೇರ ನೇಮಕಾತಿಯ ಮೂಲಕ ಭರ್ತಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿದ್ದೇವೆ ಎಂದರು. ನೀರಿನ ದರ ಪರಿಷ್ಕರಣೆಯ ಕುರಿತು ಸೂಕ್ತ ಪರಿಹಾರ ದೊರಕುವ ಹಾಗೂ ನೀರಿನ ಬಿಲ್ ಪರಿಷ್ಕರಿಸುವ ನಿರೀಕ್ಷೆಯಲ್ಲಿದ್ದೇವೆ ಎಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಪಾಲಿಕೆಯಲ್ಲಿರುವ ಪ್ರೀಮಿಯಂ ಎಫ್ಆರ್ ಅನುದಾನದಲ್ಲಿ ಹಾಲಿ 58.26 ಕೋಟಿ ರೂಪಾಯಿ ಕಾಮಗಾರಿಗಳನ್ನು 2 ವರ್ಷದಲ್ಲಿ ಕೈಗೊಳ್ಳಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು. ಈ 1 ವರ್ಷದ ಕಾಲದಲ್ಲಿ ನಾನು ಬಹಳ ಪ್ರಮುಖವಾಗಿ ಮಹಾನಗರ ಪಾಲಿಕೆಯ ಕಚೇರಿ, ಅದು ಕೇಂದ್ರ ಕಚೇರಿ ಇರಬಹುದು, ನಮ್ಮ ಉಪ ಕಚೇರಿಗಳಾದಂತಹ ಸುರತ್ಕಲ್ ಇರಬಹುದು ಮತ್ತು ಮಲ್ಲಿಕಟ್ಟಿ ಕಚೇರಿಯನ್ನ, ಈ 3 ಕಚೇರಿಯನ್ನ ಕೇಂದ್ರೀಕೃತವಾಗಿ ಆಡಳಿತ ವ್ಯವಸ್ಥೆಗಳಲ್ಲಿ ಪ್ರಮುಖವಾಗಿ ಸೇವಾ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಒತ್ತನ್ನು ನೀಡಿದ್ದೇನೆ. ಅಭಿವೃದ್ಧಿ ಕಾರ್ಯಗಳದೊಂದು ನಿರಂತರವಾದಂತಹ ಒಂದು ಪ್ರಕ್ರಿಯೆ. ನಮ್ಮೆಲ್ಲರ ಜವಾಬ್ದಾರಿ ಇದೆ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಾವು ಒಟ್ಟುಗೂಡಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತೇವೆ. ನಾನು ಕಚೇರಿ ಸ್ಥಾನದಲ್ಲಿ ಕೂಡ ಹೆಚ್ಚು ಕಮ್ಮಿ ನಗರದ ಬೇರೆ ಬೇರೆ ಸ್ಥಳ ವೀಕ್ಷಣೆ, ಬೇರೆ ಸಭೆಗಳು ಬಿಟ್ಟರೆ ಎಲ್ಲ ಸಮಯಗಳಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಾರ್ವಜನಿಕರ ಭೇಟಿಗೋಸ್ಕರ ನಾನು ಕಚೇರಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಇದು ತುಂಬಾ ನನಗೆ ತಿಳಿದ ಹಾಗೆ ಬಹಳ ಜನಸಾಮಾನ್ಯರಿಗೆ ಇದರಿಂದ ಕೆಲವೊಂದು ಸೇವೆ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಇರಬಹುದು, ಮತ್ತೆ ಈ ನಗರದ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದಂತಹ ಒಂದು ಸಮಸ್ಯೆಗಳ ಒಂದು ಮಾಹಿತಿಗಳು ಕೂಡ ನನಗೆ ಅಲ್ಲಿ ಸಿಕ್ಕಿದೆ. ಅದಕ್ಕೆ ಪರಿಹಾರವನ್ನು ಕಂಡುಕೊಡುವ ನಿಟ್ಟಿನಲ್ಲಿ ಕೂಡ ನಾನು ಪ್ರಯತ್ನ ಕಾರ್ಯಗಳನ್ನು ಮಾಡಿದ್ದೇನೆ. ಬಹುಮಹಡಿ ಕಟ್ಟಡಗಳಿಂದ ವಿಶೇಷವಾಗಿ ಪ್ರೀಮಿಯಂ ಎಫ್ಐಆರ್ ಮೂಲಕ ಏನು ಹಣವನ್ನು ಸಂಗ್ರಹ ಮಾಡ್ತೇವೆ, ಅದನ್ನ ಯಾವ ರೀತಿ ವಿನಿಯೋಗ ಮಾಡಬೇಕು ಎನ್ನುವಂಥದ್ದಲ್ಲೂ ಕೂಡ ಒಂದಷ್ಟು ನಾವು ಮಾರ್ಪಾಡುಗಳನ್ನು ಮಾಡಿ, ಅಂದ್ರೆ ಆ ಕೂಡಿಟ್ಟ ಹಣವನ್ನ ಜನರಿಗೋಸ್ಕರ ಕೊಡಬೇಕು, ವಿಶೇಷವಾಗಿ ರಸ್ತೆ ಅಗಲೀಕರಣಕ್ಕೆ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ದೊಡ್ಡ ಪ್ರಯತ್ನಗಳಾಗಿದೆ. ಈ ಅವಧಿಯಲ್ಲಿ ಮಾನ್ಯ ಈ ಹಿಂದಿನ ದಿವಾಕರ್ ಅವಧಿಯಲ್ಲಿನೂ ಕೂಡ ಮತ್ತೆ ಈ 1 ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸರಿಸುಮಾರು 58 ಕೋಟಿ ವೆಚ್ಚದ ಒಂದು ಪ್ರಸ್ತಾವನೆಯನ್ನ ಈ ಪರಿಷತ್ತು ಸಭೆಯಲ್ಲಿ ನಾವು ಮಂಜೂರಾತಿ ಮಾಡಿ ಟೆಂಡರ್ ಪ್ರಕ್ರಿಯೆ ಮಾಡಿ ಇದೆಲ್ಲವೂ ಕೂಡ ಅನುಷ್ಠಾನದ ಹಂತದಲ್ಲಿ ಇರುವಂತದ್ದು ಬಹಳ ಖುಷಿಯಾದಂತಹ ವಿಷಯ. ಈ ಸಂದರ್ಭದಲ್ಲಿ ಪಾಲಿಕೆಯ ಉಪಮೇಯರ್ ಸುಮಂಗಲ ರಾವ್, ಸುಧೀರ್ ಶೆಟ್ಟಿ ಕಣ್ಣೂರು ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.